ಹಲೋ ವೆಲ್ಕಮ್ ಟು ರಕ್ಷಿತಾ ಇನ್ಫಿನಿಟಿ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾವು ಫಿಶ್ ಬುರ್ಜಿ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾದ ಸಾಮಗ್ರಿಗಳು, ನಾವು ಇವತ್ತು ಅರ್ಧ ಕೆಜಿ ಮೀನು ತಗೊಂಡಿದ್ದೇವೆ. ಇವತ್ತು ನಾವು ಬಂಗುಡೆ ಮೀನನ್ನು ತಗೊಂಡಿದ್ದೇವೆ. ನೀವು ಬೇರೆ ಯಾವುದು ಕೂಡ ಮೀನು ತಗೊಳ್ಬೋದು. ಹಾಗೆಯೇ 1 ಕಪ್ ತೆಂಗಿನ ತುರಿ, 3 ಚಮಚ ಅರಶಿನ ಹುಡಿ ತಗೊಂಡಿದ್ದೇವೆ. ಈರುಳ್ಳಿ 3 ತಗೊಂಡಿದ್ದೇವೆ. ಹಾಗೆಯೇ 1 ಟೀ ಸ್ಪೂನಷ್ಟು ಜೀರಿಗೆ, ಕಾಯಿ ಮೆಣಸು 5, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಮೆಣಸಿನ ಹುಡಿ 2 ಸ್ಪೂನ್ ತಗೊಂಡಿದ್ದೇವೆ, ಮೆಣಸಿನ ಹುಡಿ 2 ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್, ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಮೊಟ್ಟೆ, 1 ಟೊಮೆಟೊ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮೊದಲು ನಾವು ಮೀನಿಗೆ ಸ್ವಲ್ಪ ಅರಶಿನ ಹುಡಿ ಹಾಗೆಯೇ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತಿಡಬೇಕು. ಅರಶಿನ ಉಪ್ಪೆಲ್ಲ ಸೇರಿಸಿದ ಮೇಲೆ ಇದನ್ನು ಸಣ್ಣ ಸಣ್ಣ ತುಂಡಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಮೊದಲು ನಾವು ನೀರಲ್ಲಿ ಸ್ವಲ್ಪ ಹೊತ್ತು ಬೇಯಿಸಬೇಕು. ನಾವು ಫಿಶ್ ಬುರ್ಜಿಯಲ್ಲಿ ಮೀನಿನ ತಲೆಯನ್ನು ಯೂಸ್ ಮಾಡಿಲ್ಲ. ಈ ಥರ ಮೀನನ್ನು ಸಣ್ಣ ಸಣ್ಣ ತುಂಡು ಮಾಡಿದ ಮೇಲೆ ಇದನ್ನು ಬಿಸಿ ನೀರಿನಲ್ಲಿ ಸ್ವಲ್ಪ ಹೊತ್ತು ಬೇಯಿಸಬೇಕು. ಮೀನು ಚೆನ್ನಾಗಿ ಬೆಂದ ಮೇಲೆ ಅದರಿಂದ ಮುಳ್ಳನ್ನು ಸಪ್ರೇಟ್ ಮಾಡಬೇಕು. ನಾವು ಫಿಶ್ ಬುರ್ಜಿಯಲ್ಲಿ ಬರೀ ಮೀನಿನ ಮಾಂಸ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ. ನಾವಿವಾಗ ಮಸಾಲಕ್ಕೆ ಬೇಕಾದ ಸಾಮಗ್ರಿನ ರೆಡಿ ಮಾಡ್ಕೊಳ್ಳೋಣ. ಮೊದಲು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಈರುಳ್ಳಿಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಜಾಸ್ತಿ ಈರುಳ್ಳಿ ಹಾಕಿದಷ್ಟು ಫಿಶ್ ಬುರ್ಜಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇವೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಇರಬೇಕು. ಸ್ವಲ್ಪ ಜೀರಿಗೆಯನ್ನು ಹಾಕ್ತಾ ಇದ್ದೀವಿ ಇದಕ್ಕೆ. ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಿ. ಇನ್ನು ಟೊಮೆಟೊನ ಇದಕ್ಕೆ ಹಾಕೋಣ. ಇವಾಗ ಹಸಿಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೀವಿ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಹಾಕಬೇಕು. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೋಬೇಕು. ಸ್ವಲ್ಪನೇ ನೋಡಿಕೊಂಡು ಹಾಕಿ, ಯಾಕಂದರೆ ಮೀನಿಗೂ ನಾವು ಉಪ್ಪನ್ನು ಹಾಕಿದ್ದೀವಿ. ಮಸಾಲಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಹಾಕಿದರೆ ಸಾಕು. ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಅರಶಿನ ಹುಡಿ ಹಾಕೋಣ. ಇವಾಗ ಮೆಣಸಿನ ಹುಡಿಯನ್ನು ಇದಕ್ಕೆ ಹಾಕ್ತಾ ಇದ್ದೀವಿ. ಮಸಾಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಮೀನಿಂದ ಮುಳ್ಳನ್ನು ಸಪ್ರೇಟ್ ಮಾಡಿ ಅದರ ಮಾಂಸನ ಇದಕ್ಕೆ ಹಾಕಬೇಕು. ನೋಡಿ, ಮೀನು ಚೆನ್ನಾಗಿ ಬೆಂದಿದೆ. ಇವಾಗ ಇದರಿಂದ ಮುಳ್ಳನ್ನು ಸಪ್ರೇಟ್ ಮಾಡ್ಕೋಬೇಕು. ಎಲ್ಲ ಮುಳ್ಳಿಂದ ಮೀನು ಸಪ್ರೇಟ್ ಆಗಿದೆ. ಇದು ಫುಲ್ಲು ಹುಡಿ ಹುಡಿ ಆಗುತ್ತೆ ನಾವು ಇದಕ್ಕೆ ಮಸಾಲಕ್ಕೆ ಆ್ಯಡ್ ಮಾಡಿದಾಗ. ನೋಡಿ, ಇವಾಗ ನಾವು ಮೀನನ್ನು ಮಸಾಲಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಮಸಾಲೆ ಎಲ್ಲ ಮೀನು ಗೊತ್ತಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೀನು ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಆಮೇಲೆ ನಾವು ಇದಕ್ಕೆ ತೆಂಗಿನ ತುರಿನ ಹಾಕಬೇಕು.
ಇವಾಗ ತೆಂಗಿನ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ತುಂಬ ಚೆನ್ನಾಗಿರುತ್ತೆ. ನಾನು ಚೆನ್ನೈಯಲ್ಲಿ ಇರಬೇಕಾದ್ರೆ ಫಸ್ಟ್ ಇದನ್ನು ಟೇಸ್ಟ್ ಮಾಡಿದ್ದೆ. ತುಂಬ ಇಷ್ಟ ಆಗಿತ್ತು ನನಗೆ. ಅದಕ್ಕೆ ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಇನ್ನು ಇದಕ್ಕೆ ನಾವು ನೆಕ್ಸ್ಟ್ ಮೊಟ್ಟೆನ ಸೇರಿಸ್ಕೋಬೇಕು. ನಾನಿವಾಗ ಇದರ ಮಧ್ಯ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ 2 ಮೊಟ್ಟೆನ ಹಾಕ್ತೀನಿ. ಮೊಟ್ಟೆನ ಹಾಕಿ ಅದಕ್ಕೆ ಸ್ವಲ್ಪ ಕರಿಮೆಣಸಿನ ಹುಡಿ ಕೂಡ ಹಾಕಬೇಕು. ಅದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫುಲ್ ಫ್ರೈ ಮಾಡ್ತಾನೇ ಇರಿ. ಈ ಥರ ನೀವೂ ಮಾಡಿ. ಇದು ಟೇಸ್ಟ್ ಬರೀ ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಬರೀ ಹಾಗೇನೂ ತಿನ್ಬೋದು ಅಥವಾ ಊಟಕ್ಕೂ ನೀವು ಬಳಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನನಗಂತೂ ತುಂಬ ಇಷ್ಟ ಇದು. ನೀವೂ ಮಾಡಿ ನೋಡಿ, ಹೇಗಿದೆ ಅಂತ ನಮಗೂ ತಿಳಿಸಿ. ಫಿಶ್ ಬುರ್ಜಿ ರೆಡಿ ಆಗ್ತಾ ಬರ್ತಿದೆ. ಇವಾಗ ನಾವು ಇದಕ್ಕೆ ಇನ್ನು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ನಮ್ಮ ಇವತ್ತಿನ ರೆಸಿಪಿ ಫಿಶ್ ಬುರ್ಜಿ, ಮೀನಿನ ಬುರ್ಜಿ ರೆಡಿಯಾಗಿದೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಿಮ್ಮ ಸಪೋರ್ಟ್ ನಮಗೆ ಯಾವಾಗಲೂ ಇರಲಿ.